ದುಬೈಯ ಗಮ್ಮತ್ ಕಲಾವಿದರು ವತಿಯಿಂದ ಪ್ರೆಷಿಯಸ್ ಪಾರ್ಟೀಸ್ ಅಂಡ್ ಎಂಟರ್ಟೈನ್ಮೆಂಟ್ ಇದರ ಸಹಯೋಗದೊಂದಿಗೆ ಬಯ್ಯಮಲ್ಲಿಗೆ ನಾಟಕ ಪ್ರದರ್ಶನ ಫೆಬ್ರವರಿ 22ರಂದು ದುಬೈಯ ಊದ್ ಮೆಥಾದಲ್ಲಿರುವ ಶೇಖ್ ರಶೀದ್ ಸಭಾಂಗಣದಲ್ಲಿ ನಡೆಯಲಿದೆ. ತುಳು ನಾಟಕ ಎಂದರೆ ನಗಿಸಲಷ್ಟೇ ಸೀಮಿತ ಎಂದು ಭಾವಿಸಲಾಗುವ ಈ ದಿನಗಳಲ್ಲಿ ಹಿಂದಿನ ತುಳು ನಾಟಕದ ಘನತೆಯನ್ನ ಎತ್ತಿ ತೋರಿಸುವಂತಹ ಒಂದು ಪ್ರಬುದ್ಧ ಸಂಸಾರಿಕ ನಾಟಕ ಬಯ್ಯಮಲ್ಲಿಗೆ. ಪರದೆಯ ನಾಟಕಗಳು ಬಹುತೇಕ ನೇಪಥ್ಯಕ್ಕೆ ಸರಿದಿರುವ ಈ ದಿನಗಳಲ್ಲಿ 54 ವರ್ಷಗಳ ಹಿಂದೆ ಡಾಕ್ಟರ್ ಸಂಜೀವ ದಂಡಕೇರಿ ಅವರು ಬರೆದಿರುವ ಆ ಬಳಿಕ ಸಿನಿಮಾ ಕೂಡ ಆಗಿರುವ ಬಯ್ಯಮಲ್ಲಿಗೆ ನಾಟಕವನ್ನ ದುಬೈಯ ಗಮ್ಮತ್ ಕಲಾವಿದರು ಪ್ರೀಶಿಯಸ್ ಪಾರ್ಟೀಸ್ ಅಂಡ್ ಎಂಟರ್ಟೈನ್ಮೆಂಟ್ ಇವರ ಸಹಯೋಗದೊಂದಿಗೆ ಇದೇ ಬರುವ ಶುಕ್ರವಾರ ಫೆಬ್ರವರಿ 22ರಂದು ಸಂಜೆ 5 ಗಂಟೆಗೆ ದುಬೈಯ ಊದ್ ಮೆಥಾದಲ್ಲಿರುವ ಶೇಖ್ ರಶೀದ್ ಸಭಾಂಗಣದಲ್ಲಿ ಪ್ರದರ್ಶಿಸಲಿದ್ದಾರೆ. ವಿಶ್ವನಾಥ್ ಶೆಟ್ಟಿಯವರು ಈ ನಾಟಕವನ್ನ ನಿರ್ದೇಶಿಸಲಿದ್ದು, ವಿ4 ನ್ಯೂಸ್ನ ಸಿಪಿಎಲ್ ಖ್ಯಾತಿಯ ಸಾಕ್ಷಿ ಕಲಾವಿದರ ತಂಡದ ಸಾರಥಿ ಶುಭಕರ್ ಬೆಳಪು ಇವರು ಸಂಗೀತವನ್ನ ನೀಡಲಿದ್ದಾರೆ. ಎಲ್ಲ ತುಳು ನಾಟಕ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಾಟಕವನ್ನ ಯಶಸ್ವಿಗೊಳಿಸಬೇಕಾಗಿ ಗಮ್ಮತ್ ಕಲಾವಿದರ ಅಧ್ಯಕ್ಷೆ ಸುವರ್ಣ ಸತೀಶ್ ಪೂಜಾರಿ ಅವರು ಕೋರಿದ್ದಾರೆ. ಪ್ರಶಾಂತ್ ನಾಯರ್, ರಮೇಶ್ ಸುವರ್ಣ, ವಿ4 ನ್ಯೂಸ್ 7 UAE.